ತುಳು ಮಾತಾಡಿ ಮಾತಾಡಿ ನನಗೆ ಕನ್ನಡದಲ್ಲಿ ಮಾತನಾಡದೆ ಮರ್ತು ಹೋಗಿದೆ. ಮರಿಬಾರ್ದು, ಇದು ನಮ್ದು ಕನ್ನಡ. ಸೊ ಕರ್ನಾಟಕದಲ್ಲಿ ಇದ್ದು ಕನ್ನಡವನ್ನು ಮರಿಬಾರ್ದು. ಲಿಪ್ಸ್ಟಿಕ್ ಅನ್ನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತ ಸೊ ಮೈ ಫೇವ್ರೆಟ್ ಕಲರ್. ಇಷ್ಟು ಹೊತ್ತು ನಾನು ಕಷ್ಟದಲ್ಲಿ ಮಾತನಾಡಿಲ್ಲ. ಸೊ ಇಷ್ಟಪಟ್ಟೆ ಕನ್ನಡವನ್ನು ಈ ಚಾಲೆಂಜ್ ಅನ್ನು ಅಕ್ಸೆಪ್ಟ್ ಮಾಡಿದೆ. ಸೊ ಕನ್ನಡ ಫ್ಲೂಯೆಂಟ್ ತಪ್ಪುದು ಸಾಮಾನ್ಯ, ಹಾಗಾಗಿ ಯಾರು ಕೂಡ ಬೇಜಾರು ಮಾಡಬೇಡಿ. ಇದ್ದ ಚಾನಲ್ ಅನ್ನು ನಾನು ತುಳುವಕ್ಕೆ ಕನ್ವರ್ಟ್ ಮಾಡ್ಕೊಂಡೆ. ಸೊ ಖಾಲಿ ನಿಮ್ಗೆ ವ್ಲಾಗ್ ಮಾಡ್ಬೇಕಾದ್ರೆ ನನಗೆ ಅನಿಸ್ತು ಏನ್ ವ್ಲಾಗ್ ಮಾಡೋದು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ರಕ್ಷಿತ್ ತುಳು ಟಾಕ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಮಾಡ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿರೋ ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಇದನ್ನು. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಾ ಇದ್ರು ನನಗೆ, ಅಕ್ಕ ಪ್ಲೀಸ್ ನನಗೆ ಕನ್ನಡದಲ್ಲಿ ಒಂದು ವ್ಲಾಗ್ ಮಾಡಿ, ನೀವು ತುಳುವಲ್ಲಿ ವ್ಲಾಗ್ ಮಾಡ್ತೀರಾ, ಬಟ್ ನಮಗೆ ಕನ್ನಡದಲ್ಲಿ ನಿಮ್ಮ ವ್ಲಾಗ್ ನೋಡಬೇಕು ಅಂತ ಆಸೆ. ನಮಗೆ ನಿಮ್ಮ ತುಳು ಏನೂ ಅರ್ಥ ಆಗೋದಿಲ್ಲ ಅಂತ ಹೇಳಿ. ಸೊ ತುಂಬ ವ್ಲಾಗನ್ನು 2-3 ವ್ಲಾಗನ್ನು ನಾನು ಪ್ರೀವಿಯಸ್ಸಲ್ಲಿ ವ್ಲಾಗ್ ಹಾಕಿದ್ದೇನೆ ಕನ್ನಡದಲ್ಲಿ ಮಾಡಿದ್ದು. ಒಂದು ಸ್ಟಾರ್ಟಿಂಗ್ ಓಪನ್ ಮಾಡಿದ್ದೆ ನಾನು ಕನ್ನಡದಲ್ಲಿ ವ್ಲಾಗ್, ಬಟ್ ಕನ್ನಡದಲ್ಲಿ ಜಾಸ್ತಿ ನನಗೆ ವ್ಯೂವರ್ಸ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ತುಳುವಲ್ಲಿ ಸ್ಟಾರ್ಟ್ ಮಾಡುವ ಅಂತ ಹೇಳಿ ತುಳುವಲ್ಲಿ ಫಸ್ಟ್ ಫೇಮಸ್ ಆಗಿ ಆಮೇಲೆ ಕನ್ನಡದಲ್ಲಿ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಕನ್ನಡದಲ್ಲಿ ಇದ್ದ ಚಾನಲನ್ನು ನಾನು ತುಳುವಕ್ಕೆ ಕನ್ವರ್ಟ್ ಮಾಡಿಕೊಂಡೆ. ಸೊ ಹಾಗಾಗಿ ನೀವು ನಂದು ಸ್ಟಾರ್ಟಿಂಗ್ 1-2 ವೀಡಿಯೋಸನ್ನು ಕನ್ನಡದಲ್ಲಿ ನೋಡ್ಬೋದು. ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ನಾನು ಕನ್ನಡದಲ್ಲಿ ಕೊಟ್ಟದ್ದು, ಹಾಗೆ ನೆಕ್ಸ್ಟು ಒಂದು ನಮ್ಮ ಭೂತ ಕೋಲ್ ಆಗಿರ್ಬೋದು, ನೇಮದ್ದು, ಇದರದ್ದು ವ್ಲಾಗನ್ನು ಕೂಡ ನಾನು ಕನ್ನಡದಲ್ಲೇ ವ್ಲಾಗ್ ಮಾಡಿದ್ದು. ಬಟ್ ಅದಕ್ಕೆ ತುಂಬ ಫೇಮಸ್ ಆಗಿ ಲೈಕ್ಸ್ ಕಮೆಂಟ್ಸ್ ಎಲ್ಲ ಸಿಕ್ಕಿದೆ. ಹಾಗಾಗಿ ಆದರೂ ಕೂಡ ನನಗೆ ಒಂಥರ ತುಳುವಲ್ಲಿ ಕಂಫರ್ಟೇಬಲ್ ಆಗಿರುತ್ತೆ, ಆದರೆ ಕನ್ನಡದಲ್ಲಿ ಮಾತನಾಡುವಾಗ ಅನ್ಕಂಫರ್ಟೇಬಲ್ ಆಗುತ್ತೆ. ಯಾಕೆಂದರೆ ಇವಾಗ ತುಳು ಮಾತಾಡಿ ನನಗೆ ಕನ್ನಡದಲ್ಲಿ ಮಾತನಾಡೋದೇ ಮರ್ತು ಹೋಗಿದೆ ಅಂತ ಹೇಳ್ಬೋದು. ಮರಿಬಾರ್ದು, ಇದು ನಮ್ಮದು ಕನ್ನಡ. ಸೊ ಕರ್ನಾಟಕದಲ್ಲಿ ಇದ್ದು ಕನ್ನಡವನ್ನು ಮರಿಬಾರ್ದು. ಈಗ ಕೆಲವು ಜನ ಈ ಥರ ನನಗೆ ಅವಾಗವಾಗ ಕನ್ನಡದಲ್ಲಿ ವ್ಲಾಗ್ ಮಾಡಿ ಅಂತ ಹೇಳಿದಾಗ ನನಗೆ ಕನ್ನಡ ಮಾತಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿದೆ. ಸೊ ಖಾಲಿ ನಿಮಗೆ ವ್ಲಾಗ್ ಮಾಡಬೇಕಂದ್ರೆ ನನಗೆ ಅನಿಸ್ತು ಏನು ವ್ಲಾಗ್ ಮಾಡೋದು ಅಂತ. ಆದರೆ ವ್ಲಾಗ್ ಖಂಡಿತ ನಾನು ಯಾವುದೇ ವ್ಲಾಗನ್ನು ನಿಮಗೆ ಯೂಸ್ಫುಲ್ಲಾಗೇ ಮಾಡ್ತೇನೆ ಹೊರತು ಯಾವುದು ನಿಮಗೆ ಬೇಜಾರಾಗುವ ರೀತಿಯಲ್ಲಿ, ಬೋರಿಂಗ್ ಆಗುವ ರೀತಿಯಲ್ಲಿ ಯಾವುದು ಕೂಡ ನಾನು ವ್ಲಾಗ್ ಮಾಡೋದಿಲ್ಲ. ಸೊ ನನ್ನ ವ್ಲಾಗನ್ನು ಆದಷ್ಟು ಹೆಚ್ಚು ಜನ ಈ ಲೇಡೀಸ್ ಹಾಗೆ ಗರ್ಲ್ಸ್ ನೀವೆಲ್ಲ ನೋಡ್ತಾ ಇರ್ತೀರ. ಹಾಗಾಗಿ ನಿಮಗೆ ಹೆಲ್ಪ್ಫುಲ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಇವತ್ತು ಸ್ಪೆಷಲ್ ಆಗಿ ನಿಮಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗ್ಬೋದು ನಾನು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಖಂಡಿತ ಇವತ್ತಿನ ವ್ಲಾಗ್ ಗರ್ಲ್ಸ್ ಅವರಿಗೆ ಜಾಸ್ತಿ ಇದು ಹೆಲ್ಪ್ ಆಗ್ಬೋದು. ಹಾಗಾಗಿ ನಿಮಗೆ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ವ್ಲಾಗಲ್ಲಿ ನಾನು ನಿಮಗೆ ಲಿಪ್ಸ್ಟಿಕ್ಕನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಒಂದು ತುಂಬ ಲಿಪ್ಸ್ಟಿಕ್ ಇದೆ ನನ್ನ ಹತ್ರ, ಬೇರೆ ಬೇರೆ ಕಲ್ಲರಿದ್ದು. ಸೊ ಇದನ್ನು ಆ್ಯಕ್ಚುಲಿ ನಂದು ನಾದಿನಿ ಇದ್ದಾರಲ್ಲ ಅವರು ಬುಕ್ ಮಾಡಿದ್ದು. ಹಾಗಾಗಿ ಇವತ್ತು ನಿಮ್ಮ ಜೊತೆ ಇದನ್ನು ಕೂಡ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ಕೆಲವರಿಗೆ ನನ್ನ ಹಾಗೆ ತುಂಬ ಜನಕ್ಕೆ ಕನ್ಫ್ಯೂಷನಲ್ಲಿ ಇರ್ತಾರೆ. ಏನು ಅಂದರೆ ನಾನು ಆ್ಯಕ್ಚುಲಿ ಆಗಿ ಲಿಪ್ ಬಾಮ್ ಮಾತ್ರ ಯೂಸ್ ಮಾಡೋದು. ನನಗೆ ಲಿಪ್ಸ್ಟಿಕ್ ಯೂಸ್ ಮಾಡಬೇಕಂತ ತುಂಬ ಆಸೆ ಇದೆ. ಆದರೆ ಎಂತ ಗೊತ್ತಾ, ನನಗೆ ಕರೆಕ್ಟಾಗಿ ಕೆಲವೊಂದು ಲಿಪ್ಸ್ಟಿಕ್ ಇನ್ನೂ ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ಫೈನಲ್ ಅವಳು ಬುಕ್ ಮಾಡಿದ್ರಿಂದ ನಾನು ನೋಡಿ ಸೊ ನಾನು ಕೂಡ ಯೂಸ್ ಮಾಡಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಮಾಡ್ತಾ ಇಲ್ಲ. ಸೊ ನಂಗೆ ಅಷ್ಟು ಬೇಗ ನಾನು ಪ್ರಮೋಷನ್ ಕೂಡ ತಗೊಳ್ಳೋದಿಲ್ಲ. ಸೊ ಡೋಂಟ್ ಬಿ ಸ್ಕಿಪ್. ಇದು ಲಿಪ್ಸ್ಟಿಕ್ಕನ್ನು ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ತೇನೆ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ. ಕೆಲವೊಂದು ಲಿಪ್ಸ್ಟಿಕ್ ಇದೆಯಲ್ಲ, ನಾನು ಎಲ್ಲ ಕಲರನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೇನೆ. ನಾನು ಕೇವಲ ಲಿಪ್ ಬಾಮನ್ನು ಮಾತ್ರ ಹಾಕ್ತಿದ್ದೆ. ಇವತ್ತು ನಾನು ಲಿಪ್ಸ್ಟಿಕ್ ಅಂತ ತಗೊಂಡೆ ಫೈನಲಿ. ನನ್ನ ಫ್ರೆಂಡ್ಸು ಸಹ ಹೇಳ್ತಾ ಇದ್ರು ಇದು ಲಿಕ್ವಿಡ್ ಅಂತ ತಗೋ, ನೀನು ಲಿಪ್ ಬಾಮ್ ಮೇಲೆ ಹಾಕಬೇಡ, ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ. ಬಟ್ ನಾನು ಹಾಕೋದು ಆ ಕಡೆ ಈ ಕಡೆ ಆಗ್ಬೋದು, ಸೊ ಸಾರಿ. ಬಟ್ ನನ್ನ ಕನ್ನಡ ಕೂಡ ಹಾಗೆ ನಿಮಗೆ ಸೊ ಇರಿಟೇಟೆಡ್ ಅನಿಸ್ಬೋದು, ಮತ್ತು ತುಳು ಕೂಡ ಮಿಕ್ಸ್ ಆಗ್ಬೋದು, ಅದೇ ರೀತಿ ಇಂಗ್ಲೀಷ್ ಕೂಡ ಮಿಕ್ಸ್ ಆಗ್ಬೋದು. ಐ ಆಮ್ ಸೊ ಸಾರಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ತೆಲ್ಪೋಡ್ಸಿ. ಸೊ ಗಾಯ್ಸ್, ಈಗ ಒಂದೊಂದೇ ಲಿಪ್ಸ್ಟಿಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಅದರ ರಿವ್ಯೂನ ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಫಸ್ಟಿಗೆ ನಾನು ಈ ಕಲರೇ ನನ್ನ ಕೈಗೆ ಸಿಕ್ಕಿತ್ತು, ನೋಡುವ. ಒಂಥರ ರೆಡ್ ಕಲರ್. ಸೊ ರೆಡ್ ಕಲರನ್ನು ಟ್ರೈ ಮಾಡುವ.
ಸೊ ಹಾಕಿ ಈ ಥರ ಮಾಡ್ಕೊಳ್ಳಿ. ರೆಡ್ ಕಲರ್ ಈ ರೀತಿ ಕಾಣಿಸ್ತಾ ಇದೆ. ಸೊ ನಿಮಗೆ ಕೂಡ ಇಷ್ಟ ಆಗ್ಬೋದು ನೋಡಿ. ನಂತರ ಕಲರ್ ಇರುವವರಿಗೆ ಈ ರೆಡ್ ಕಲರ್ ತುಂಬ ಚೆನ್ನಾಗಿ ಕಾಣ್ತದೆ. ಆ್ಯಕ್ಚುಲಿ ನನಗೆ ಕೂಡ ನನ್ನ ಸ್ಕಿನ್ನಿಗೆ ಇದು ಸೂಟೇಬಲ್ ಆಗ್ತಿದೆ. ಓಕೆನಾ? ಸೊ ನೆಕ್ಸ್ಟ್ ಕಲರ್. ಸೊ ಇದನ್ನು ರಿಮೂವ್ ಮಾಡುವ. ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ, ಇದು ತುಂಬ ಕಷ್ಟ ಇದೆ ಗೊತ್ತಾ. ನೋಡಿ ಹಾಗೇ ಇದೆ, ರಿಮೂವ್ ಮಾಡಲಿಕ್ಕೆ ಕಷ್ಟ. ಫೈನಲಿ ರಿಮೂವ್ ಮಾಡಿದೆ. ಸೊ ತುಂಬ ಕಷ್ಟ ಇದೆ ರಿಮೂವ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಬಂದು ಯಾವ ಕಲರ್ ಸೆಲೆಕ್ಟ್ ಮಾಡುವ, ನನಗೆ ಕಾಣ್ತಾ ಇಲ್ಲ ಯಾವ ಕಲರ್ ಉಂಟು ಅಂತ. ಸೊ ಈ ಕಲರ್ ಬಂದು ಒಂಥರ ಕಾಣಿಸ್ತಿದೆಯಲ್ಲ ನಿಮಗೆ. ಈ ಕಲರ್ ಬಂದು ಒಂಥರ ಯಾವ ಕಲರ್ ಹೇಳೋದು ಇದನ್ನು, ನನಗೆ ಮಂಡಿಗೆ ಹೋಗ್ತಿಲ್ಲ. ಯಾವುದು ಕಲರ್ ಇದು? ಒಂಥರ ಮಣ್ಣು ಕಲರ್ ಅಂತ ಹೇಳ್ತಾರೆ, ನನಗೆ ಬಾಯಿಗೆ ಬರ್ತಿಲ್ಲ, ನನಗೆ ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಬರ್ತಾ ಇಲ್ಲ. ಸೊ ಈ ಕಲರ್ ಬರುತ್ತೆ. ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮದು ನಮ್ಮದು ಲಿಪ್ ಯಾವ ಕಲರ್ ಉಂಟು ಅದೇ ಕಲರ್ ಇದು. ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಲಿಕ್ಕಿಲ್ಲ, ಬಟ್ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಲೈಟಾಗಿ ನಮ್ಮದು ಸ್ಕಿನ್ ಕಲರಿಗೆ ಸೂಟ್ ಆಗುವ ರೀತಿ ಇದೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಇದು ಕೂಡ. ಸೊ ನೆಕ್ಸ್ಟ್ ಟ್ರೈ ಮಾಡುವ. ಕಲರ್ಸ್ ಬಂದಿದೆ, ತುಂಬ ಖುಷಿ ಆಗ್ತದೆ ನೋಡಿ. ಬೇರೆ ಬೇರೆ ಕಲರ್ಸ್ ಇದೆ ಇದರಲ್ಲಿ. ಆ್ಯಕ್ಚುಲಾಗಿ ಹೇಳಬೇಕಂತ ಹೇಳಿದರೆ ನಮಗೆ ಈ ಡಬ್ಬ ಇದೆಯಲ್ಲ, ಈ ಚಿಕ್ಕ ಡಬ್ಬದಲ್ಲಿ ಎರಡರಲ್ಲೂ ಫುಲ್ ಫೀಲ್ ಆಗಿ ಒಂದು 4 ಇತ್ತೇನೋ. ಸೊ ಸಮಥಿಂಗ್ 8 ಇತ್ತು, ಬಟ್ 2 ಎಲ್ಲೋ ತಗೊಂಡೋಗಿದ್ದಾರೆ, ಏನು ಬ್ಲಾಕ್ ಎಲ್ಲೋ ಇಟ್ಟಿದ್ದಾರೆ, ನಂಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಸದ್ಯಕ್ಕೆ ನಿಮ್ಮ ಜೊತೆ 3, 6, 7 ಒಟ್ಟಿಗೆ 7 ಕಲರ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ 2 ಬಾಕ್ಸಲ್ಲಿ ನಮಗೆ ಫುಲ್ ಬಂದಿತ್ತು. ಇಷ್ಟು ಆದಮೇಲೆ ಲಿಂಕ್ ಕೇಳ್ತೀರಾ, ಅದೇ ರೀತಿ ಎಲ್ಲಿಂದ ಬೈ ಮಾಡಿದ್ದೀರಾ ಅಂತ ಕೇಳ್ತೀರಾ. ನಾನು ಮೀಶೋಯಿಂದ ಬೈ ಮಾಡಿದ್ದು. ಸೊ ಹಾಗಾಗಿ ಇದ್ರದ್ದು ಪ್ರೈಸ್ ಬಂದು 173, ಮೋಸ್ಟ್ಲಿ 200 ಒಳಗೆ ಬರ್ತದೆ. ಸೊ ನಿಮಗೆ ಬೇಕಾದರೂ ಕೂಡ ನೀವು ಬೈ ಮಾಡಿ, ಬಟ್ ನೀವು ನನಗೆ ಲಿಂಕ್ ಕೇಳ್ತೀರಾ. ಸೊ ಹಾಗಾಗಿ ಲಿಂಕ್ ಶೇರ್ ಮಾಡಲಿಕ್ಕೆ ಆಗ್ತಿಲ್ಲ ಇವಾಗ. ಅದೇ ಪ್ರಾಬ್ಲಮ್ ಆಗ್ತಿರೋದು ಎಲ್ಲರಿಗೂ ಕೂಡ. ಲಿಂಕ್ ನಾವು ನಿಮಗೆ ಶೇರ್ ಮಾಡಿದರೆ ನಿಮಗೆ ಅದು ಓಪನ್ ಆಗೋದಿಲ್ಲ, ಅದೇ ರೀತಿ ಬ್ಲೂ ಕೂಡ ಬರೋದಿಲ್ಲ. ಬ್ಲೂ ಹಾಕಿದರೆ ನಿಮಗೆ ಓಪನ್ ಮಾಡ್ಬೋದು ಲಿಂಕ್, ಬಟ್ ಅದು ಬರ್ತಾ ಇಲ್ಲ. ಹಾಗಾಗಿ ಅದೇ ಒಂದು ಬೇಜಾರಾಗಿರೋ ಸಂಗತಿ. ಮೊನ್ನೆ ಬ್ಯಾಗಿದು ಕೂಡ ತುಂಬ ಜನ ಕೇಳ್ತಾ ಇದ್ರು ನನಗೆ ಲಿಂಕ್ ಕಳಿಸಿ ಅಂತ ಹೇಳಿ. ಸೊ ಆಗ್ತಿಲ್ಲ ಅದು, ನಾನು ಏನು ಮಾಡಲಿ. ಸೊ ತುಂಬ ಟ್ರೈ ಮಾಡಿದೆ ನಾನು ಆ್ಯಡ್ ಮಾಡಲಿಕ್ಕೆ ಆದರೆ. ಸೊ ಲಿಂಕನ್ನು ಖಂಡಿತವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಲಿಕ್ಕೆ ಆದರೆ ಹಾಕ್ತೀನಿ, ಹಾಕ್ಲಿಕ್ಕೆ ಆಗಲಿಲ್ಲಾದರೆ ಐ ಆಮ್ ಸೋ ಸಾರಿ. ನೀವು ಹೋಗಿ ಮೀಶೋ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಬರುತ್ತೆ, ಬರೋದಿಲ್ಲ ಅಂತ ಹೇಳಿ ಇಲ್ಲ, ಅಷ್ಟೊಂದು ಕಷ್ಟನೂ ಕೂಡ ಇಲ್ಲ. ಬಟ್ ಬೆಸ್ಟ್, ನನಗೆ ಈ ಥರದ್ದು ಲಿಪ್ಸ್ಟಿಕ್ ತಗೋಬೇಕಿತ್ತು, ಬಟ್ ನನ್ನ ಆದ್ನಿ ತೊಗೊಂಡು. ಸೊ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಯಾವ ರೀತಿ ಅಂತ ಹೇಳಿದರೆ, ಬಟ್ಟೆ ಆಗಲಿ ಅಥವಾ ಯಾವುದೇ ಒಂದು ವಸ್ತು ಆಗಲಿ, ನಾನು ತೊಗೊಂಡಿದ್ದು ಅವಳು ಯೂಸ್ ಮಾಡ್ತಾಳೆ, ಅವಳು ತೊಗೊಂಡಿದ್ದು ನಾನು ಯೂಸ್ ಮಾಡ್ತೇನೆ. ಹಾಗಾಗಿ ಸೊ ನೀವು ಕೂಡ ಬೇಕಾದರೆ ಹೋಗಿ ಮೀಶೋಲಿ ಬೈ ಮಾಡಿ ಅಂತ ಹೇಳ್ತಾ, ಇವತ್ತಿನ ಲಿಪ್ಸ್ಟಿಕ್ ವ್ಲಾಗ್ ನಿಮಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ನೀವು ಅಂದ್ಕೊಂಡಿದ್ದಂತಹ ಕನ್ನಡ ವ್ಲಾಗನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ. ಯಾವ ರೀತಿ ಇತ್ತು ಕನ್ನಡ ವ್ಲಾಗ್ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ತುಳುವವರು ಕೂಡ ಈ ವ್ಲಾಗನ್ನು ನೋಡ್ತಾ ಇರ್ಬೋದು, ನನ್ನ ಕನ್ನಡ ವ್ಲಾಗನ್ನು, ಡೈಲಿ ವ್ಯೂವರ್ಸ್ನವರು. ನಿಮಗೆ ಯಾವ ರೀತಿ ಅನ್ನಿಸ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಿದ್ದು? ನಿಮಗೆ ಕನ್ನಡದಲ್ಲಿ ಓಕೆ ಆಗುತ್ತಾ ವ್ಲಾಗ್, ತುಳುವಲ್ಲಿ ಚೆನ್ನಾಗಾಗುತ್ತಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮಿಸ್ ಮಲ್ಪಂದೆ ಅಂತ ಬಂತು, ಸಾರಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕನ್ನಡದ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಕನ್ನಡ ವ್ಲಾಗನ್ನು ನೋಡಿ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಮಿಸ್ ಮಾಡದೆ ಲೈಕ್ ಮಾಡಿ ಅಂತ ಹೇಳಿ, ಹೊಸ ವ್ಲಾಗನ್ನು ನೋಡ್ತಿದ್ದೀರಾ ಮಿಸ್ ಮಾಡದೆ ಸಪೋರ್ಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಷ್ಟು ಹೊತ್ತು ನಾನು
ಕಷ್ಟದಲ್ಲಿ ಮಾತನಾಡಿಲ್ಲ. ಸೊ ಇಷ್ಟಪಟ್ಟೇ ಕನ್ನಡವನ್ನು ಮಾತನಾಡಿದೆ. ಸೊ ಒಂದು ಸ್ವಲ್ಪ ತುಳುವಲ್ಲಿ ಫ್ಲೋ ಆಗಿ 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 ಒಂದು ಡೈಲಿ ನಾನು ತುಳುವಲ್ಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳುವಾಗ ಸೊ ಕನ್ನಡ ಫ್ಲೂಯೆಂಟ್ ತಪ್ಪೋದು ಸಾಮಾನ್ಯ. ಹಾಗಾಗಿ ಯಾರು ಕೂಡ ಬೇಜಾರು ಮಾಡಬೇಡಿ, ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ ಇದೆ. ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೆ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಿದ್ದು ಇಷ್ಟ ಆಯಿತಾ ಅಥವಾ ತುಳುವಲ್ಲಿ ವ್ಲಾಗ್ ಮಾಡೋದು ಇಷ್ಟ ಆಗುತ್ತಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಕೂಡ ಬಾಯ್.